ನೋವು, ಬೆನ್ನು ನೋವು, ಸೊಂಟ ನೋವು, ಕೀಲು ನೋವು, ಕಾಲು ನೋವು ಪ್ರತಿಯೊಂದಕ್ಕೂ ಆಗುತ್ತೆ. ಬಿಸಿ ಹಾಕಿರೋ ಬಿಸಿ, ಕೋಲ್ಡ್ ಹಾಕಿರೋ ಕೋಲ್ಡ್. ಟಿಕೆಟ್ ಗೊತ್ತ ಮತ್ತೆ ಹೋಗ್ಬೋದು ದೆಪ್ಪಲ್ಲಿ ಫೈನಲ್. ಹಾಂ ಹಾಯ್ ಮಾತಾಡಲ್ಲ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಡ್ರೀಮ್ ಲಾಗ್ಸ್ ಕೊಡ್ಲ. ಇನ್ನು ಅಂಕಲು ಕದ್ರಿ ಪಾರ್ಕ್ ಬಿದ್ದಾಡಲ್ಲ ಮಸ್ತ್ ಟೈಮ್ ಹಿಡ್ದು ಬಕ್ಕ ದಪ್ಪಣ ಅಲ್ಪ ಬೇಲೆ ಒಂದಿತ್ತು ಅಪ್ಪಗೆ ಫೋನ್ ಇತ್ತು. ಸೊ ಇನ್ನೊಂದು ಜಸ್ಟ್ ದದನ ಪೋದು ಬರ್ಕಂದಂಡು ಅಲ್ಪ ದದನ ಎಕ್ಸಿಬಿಷನ್ ಉಂಡು. ಸೊ ಸೀದಾ ಕದ್ರಿ ಪಾರ್ಕ್ ಪೋಯಿ ಅಲ್ಪ ತೆಗ್ಗ ಹೆಂಚಿನ ಬರ್ಪಾಟಿಗೆ ಮಾಡ ಒಳ್ಳೆ ಬೋಯ್ಲಾಗ ಬೋಯರು ಪೋಯಿ ಟ್ರೈಪಾಡ್ ಇಜಂದೆ ಭಾರಿ ಒಂಚೂರು ಲೈಟ್ ಭಂಗ ಒಂದುಂಡು. ಫಸ್ಟಿಗೆ ಒಂಜಿ ರೌಂಡ್ ಪೋದು ಬರ್ಕ ಟ್ರೈನ್ ಪೋಯ ಫುಲ್ ಆಯ್ತು. ಲಾಸ್ಟ್ ಐತೆ ಉಪ್ಪೋಡು ಪೋಯ್ ಫಸ್ಟಿಗೆ ನಮ್ಮ ಟ್ರೈನ್ ಪೋಯ್ ಬೊಚ್ಚಪ್ಪು ನೆಕ್ಸ್ಟ್ ಪೋಯ್ ಇಪ್ಪ ಮತ್ತು ಒಂಜಿ ரெண்டு ಬೊಚ್ಚಿ ಬೊಕ್ಕ ಬೈ ಬಲ್ಲಿ ಅಂಚಿ ಪೋದು ಬತ್ತು ಬನ್ನಾಗ ಪೋಯ್ ಎಂಚು ಪೋಯ್ ಅಂದಾವೆ ಇತ್ತ ನಮ್ಮ ಇಂಚಿ ಪೋದು ಅವನೇ ಸ್ಟಾಲ್ಸ್ ಮತ್ತು ಸ್ಟಾರ್ಟ್ ಆದು. Biomagnetic bed, sir. Biomagnetic bed, natural art. Immediate relief from any kind of pain. देखो ಮುಲ್ಪಾಡ್ದು ಸ್ಥಿರ ಸ್ಟಾಲ್ಸ್ ಸ್ಟಾರ್ಟ್ ಆಗೋದು. ದಾಬಿಂಗ್ ದಾದಶ್ರೀಯಾ ಸೂಪರ್ ಮಾಲ್ದಿದ್ದಾರೆ. ಬಬಲ್ಸ್ ನೋಡಿ ಮೇಡಮ್, ಮನೇಲಿ ಆಯಿಲು ಸಾಂಬಾರ್ ಚಟ್ನಿ ಕಾಫಿ ಯಾವುದೇ ಥರ ಚಿಲ್ಲ ತಂದ್ಕೊಡಿ. ಮನೇಲಿ ಆಯಿಲು ಸಾಂಬಾರ್ ತಿನ್ಬೋದಾ? ಬನ್ನಿ ಸರ್, ನೋಡಿ ಬ್ಲೆಂಡರ್ಲ್ಲ ಉಂಟು ನೋಡಿ. ಬೇಳೆ, ಸೊಪ್ಪು, ಲಸ್ಸಿ, ದಾನೆಲ್ಲ ಮಾಡೋದು. ಇದು ನೋಡಿ ವಾಟರ್ ವಾಟರ್ ಬ್ಯಾಗ್ ಇದೆ. ಬಿಸಿನೀರು ಅಥವಾ ತಣ್ಣೀರು ಶೇಕೆ ಕೊಡೋದು. ಹಿಂದೆ ಬರಬೇಕು, ನೋಡಬೇಕು. ನೋಡ್ಲಿಕ್ಕೆ ಪೈನ್ ಎಲ್ಲ ಬಂದಾಗ ಶೇಕೆ ಕೊಡೋದು. ಗಂಟು ನೋವು, ಬೆನ್ನು ನೋವು, ಸೊಂಟ ನೋವು, ಕೀಲು ನೋವು, ಕಾಲು ನೋವು ಪ್ರತಿಯೊಂದಕ್ಕೂ ಆಗುತ್ತೆ. ಬಿಸಿ ಹಾಕಿರೋ ಬಿಸಿ, ಕೋಲ್ಡ್ ಹಾಕಿರೋ ಕೋಲ್ಡ್ ಎರಡನ್ನೂ ಹಾಕ್ಬೋದು ಒಂದರಲ್ಲೇ. ಹಾಗೆ ನಿಮಗೆ ಐಸ್ ಕ್ಯೂಬ್ ಎಲ್ಲ ಹಾಕ್ಬೋದು ಮೇಡಮ್. ಹಿಂದೆ ಬನ್ನಿ ನೋಡಿ, ಬಿಸಿನೀರು ಶೇಕೆ ಕೊಡೋದು. ಬನ್ನಿ ಅಣ್ಣ, ಹಿಂದೆ ಬನ್ನಿ ನೋಡಿ, ಸ್ವಲ್ಪ ನೋಡಿ, ಟೇಸ್ಟ್ ನೋಡಿ. ರಾಗಿದು ಅಕ್ಕವ್ರೆ ಬನ್ನಿ. ಬೋಟಿ ಉಂಟು, ಚಾಪು ಕೈ ತಗೊಂಡ ಬಾರಿ ಲೈಫ್ ಅಲ್ಲ ದೇಪುಗ ರಾಗಿಂದ ಮಾಡಿ ಸರ್. ಇದು ಹಾಟ್ ಬಿಸಿ ನೀರು ಹಾಕಬೇಕು. ಬಿಸಿ ಹಾಕಿದ್ರೆ ಬಿಸಿ, ಕೋಲ್ಡ್ ಹಾಕಿ ಎಂಚಣ್ಣ ಆಂಟಿ ಜನ ಕ್ರೌಡ್ ಪೋಟಿ ಸರ್ ಯಾನಿಜ್ಜಿ ಜನ ಇದನ್ನ ಎಲ್ಲ ಅಂಜಿತ್ತನ ಪೂರ್ಸೋದಿ ಜನ ಇರು ಅಂತಾರೆ. ಯಾನು ಇಲ್ಲ ಮತ್ತೆ ಎನ್ನ ಅವಸ್ಥೆ ಹೆಂಗೆ ಗೊತ್ತು. ಇಂದು ಸೇರ್ಕೊಂಡ್ರೆ ಭಾರಿ ಬೆಚ್ಚ ಉಂಟು. ಎಷ್ಟೊತ್ತು ನಿಲ್ತದೆ ಪ್ರತಿಭಟನೆ ಇದರಲ್ಲಿ? 1 ಅವರ್ ಉಂಟು. ಕೋಲ್ಡ್ಲ ಹಾಟ್ಲ, ಬೆಚ್ಚ ನೀರ್ಲ ಪಾಡಲಿ, ಕೋಲ್ಡ್ಲ ಪಾಡಲಿ. ಹೋಮ್ ಮೇಡ್ ಉಪ್ಪಡು ಮತ್ತೊಂದು ಇದೇ ಉಂಟಿ ಲೈಮ್ ಬೊಕ್ಕ ಇದು ಅಂಚನ ಕಾಯಿ ಮುಂಚಿ ಮಾಡ್ತಾರೆ. ನಿಮಗೆ ಉಪ್ಪಾಡು ಸ್ಯಾಂಪಲ್ ಉಂಟು ಬೇಡ.
ಬಾಗುಂಟು ಸೊ ಒಂಜಿ 5 ವರ್ಷದ್ದು ಎಲ್ಲ ಮೂಲ ಸ್ಟಾಲ್ ಪಡೋದಿದ್ದೆ ಯಾಕೊಂದು ಆರ್ಗ್ಯಾನಿಕ್ ಜ್ಯೂಸ್ ಇತ್ತಂಡು ಸಿರ್ಸಿದ ಹೋಗ್ಲು ಒಂದು ಬ್ರ್ಯಾಂಡ್ ಸೊ ಇತ್ತು ಅವ ಇವಾಗ 5 years ಅಂಡ್ ಆಲ್ಮೋಸ್ಟ್ ಮುಡ್ದು ಆಯ್ತು ಇಜ್ಜಿ ಕೋಟೆ 9 ಟಂಗ್ ಬರ್ತೇನೆ ಓ ಯೂಟ್ಯೂಬ್ ಹೋಗಿರ್ನ ಪ್ರೀಮ್ರಾ ಹಾಂ ತಾಯಿ ನನಗೆ ಯಾಕ ಚಟ್ನಿ ಪುಡಿಗಳಿದೆ, ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ಎಲ್ಲ ಇದೆ, ಸಾಂಬಾರ್ ಪುಡಿ, ರಸಂ ಪೌಡರ್, ಗರಂ ಮಸಾಲ, ಪಲಾವ್ ಮಸಾಲ, ಏನು ಬೇಕಾಗುತ್ತೆ ಅಕ್ಕನಿಗೆ ಪರಿಚಯ ಸಿಕ್ಕಿಲ್ವಾ ಅಂತ ಏನು ಹೇಳಿ. ಮೊದಲು ನೆಲ್ಲಿಕಾಯಿ ಜ್ಯೂಸ್ ಹಾಂ ಹೌದಾ, ಚೆನ್ನಾಗಿದ್ದೀರಾ? ಮತ್ತೆ ಸ್ಟಾಲ್ ಹಾಕ್ಲಿಲ್ಲ ನೀವು ಇಲ್ಲ 5 ವರ್ಷ ಆಯಿತು. ಇಟ್ಟಿದ್ರಾ? ನಿನ್ನ ಹೆಸರೇನು ಪುಟ್ಟ? ನಿನ್ನ ಹೆಸರೇನು? ಶ್ರೀ. ಬೆಲೆ ಗ್ಯಾಸ್ ಲೀಕೇಜ್ ಆರ್ ಆಟೋಮೆಟಿಕ್ ಆಫ್ ಆಗುತ್ತೆ. ಬನ್ನಿ ಸರ್ ನೋಡಿ ಸರ್ ಹೇರ್ಗೊಲ್ಲ ಶೇಕಿ ಈ ಸರ್ತಿ ದುಮ್ಮದು ಸ್ಟಾಲ್ ಇಡೋ ಮಾತ್ರ ಸ್ಟಾಲ್ ಸೇರಿ ಉಂಟು ಶ್ರೀ ಅಲ್ಪ ತಾಳಿಸಿ ನಮ್ಮ ಸೀರೆ 5 ರೂಪಾಯಿ ಅದೇ ಖಂಡಿತ ನಕಲು ಮಾಡ್ತೇವೆ ಬಾ ಫುಲ್ ಒಂದು ನನ್ನ ಒಂಜಿ ರೌಂಡ್ ಡೆಮೋದ ಮಾತಾಡೋಲ್ಲ ಅದು ಒಂದು ನಿಕ್ಲೆ ಗಾಮ ಸಾರ ಅಂದೆ ಕಾಟನ್ ಕ್ಯಾಂಡಿ ಬಡ್ಸಪ್ಪ ಅವು ಎಡೆ ಎತ್ತನಾಗ ಇಡೀ ಇದು ಮಂತು ಬಿಡ್ಪ ಮುಗುಲು ಒಲಿತ್ತಿನ ಆಂಟಿ ನಗುಲು ನಂಬರ್ ಇಚ್ಚಿ ಆ ಫುಡ್ ಕೌಂಟರ್ ಬೆಟ್ಟ ಬಲೆ ಬಲೆ ಅಪ್ಪು ಎಂತಲ್ಲ ಮಾತಾ ಫುಡ್ ಉಂಟು ಆಯ್ತಲ್ಲ ಹಾಂ ಮಾತಾ ಫುಡ್ ಉಂಟು ಆಯ್ತಪ್ಪ ಇವಾಗ ಬಡ್ಸಿ 2 ಒಂದು ಓಲ ಮತ್ತು ಬೊಚ್ಚಮ್ಮು ಅಂಟು ಅದಕ್ಕೆ ಉಡ್ದ ಇಂಚು ಉಲೇ ಪೋಚಿ ಬಲೆ ಅವು ಡಾಲ್ ಬೊಚ್ಚಪ್ಪ ಮತ್ತು ಉಡ್ಡುದ ನಿನ್ನಾಡು ಒರಿ ಅಂದೆ ಎಲ್ಲಿದ್ದಾನೆ ಇದಲ್ಲ ಹಾಂ ನೋಡಿ ಸರ್, ರೀಯೂಸಬಲ್ ಬುಕ್ ಸರ್. ಯಾವುದೇ ಜೆಲ್ ಪೆನ್ನು, ಇಂಕ್ ಪೆನ್ನು, ಸ್ಕೆಚ್ ಪೆನ್ನಿಂದ ಈ ಥರ ಬರೀಬೋದು ಸರ್. ಬರೆದ್ಬಿಟ್ಟು ಬಟ್ಟೆ ಇರುತ್ತೆ ನೋಡಿ, ಬಟ್ಟೆಯಿಂದ ಈ ಥರ ಬರ್ಸ್ಕೊಂಡ್ರೆ ಹೋಗ್ಬಿಡುತ್ತೆ, ಮತ್ತೆ ಯೂಸ್ ಮಾಡ್ಬೋದು ಸರ್. ಹಸಿ ಬಟ್ಟೆಯಿಂದ ಇರೇಸ್ ಮಾಡ್ಬೋದು. ಯು ಕ್ಯಾನ್ ಯೂಸ್ ಎನಿ ಜೆಲ್ ಪೆನ್. ಆಫೀಸ್ ವರ್ಕು, ಹೋಮ್ ವರ್ಕು, ಬ್ಯಾಂಕ್ ವರ್ಕು ಒಂದು ವರ್ಕ್ ಮಾಡ್ಬೋದು. ವರ್ಕ್ ಮಾಡಿ ಈ ಪೆನ್ ಎಲ್ಲ ಯೂಸ್ ಮಾಡಿಬಿಟ್ಟು ಬಟ್ಟೆಯಿಂದ ಬರ್ಸ್ಕೊಂಡ್ರೆ ಹೋಗ್ಬಿಡುತ್ತೆ, ಮತ್ತೆ ಯೂಸ್ ಮಾಡ್ಬೋದು ಸರ್. ಸಿಂಥೆಟಿಕ್ ಪೇಪರ್ ಅಂತ ಬರುತ್ತೆ ಸರ್, ಒಳ್ಳೆ ಕ್ವಾಲಿಟಿ ಬರುತ್ತೆ. ಇದು ಬಂದುಬಿಟ್ಟು ಸರ್ 300 ರೂಪೀಸ್ ರೇಟ್ ಇದೆ. ನಿಮಗೆ ಆಫರ್ ಅಂತ 150 ಕೊಡ್ತಾರೆ ಸರ್, ಅರ್ಧ ರೇಟಲ್ಲಿ ಕೊಡ್ತಾರೆ. ಇದ್ರ ಕಡೆ ಕನ್ನಡ ಇದೆ ಸರ್, ಹಿಂದಿ ಇದೆ, ಇಂಗ್ಲೀಷ್ ಇದೆ, ಡ್ರಾಯಿಂಗ್ ಇದೆ ನೋಡಿ. ಈ ಡ್ರಾಯಿಂಗ್ ಎಲ್ಲ ಮಕ್ಕಳೆಲ್ಲ ಪದೇ ಡ್ರಾಯಿಂಗ್ ಎಲ್ಲ ಮಾಡ್ಕೋಬೋದು, ಬೇರೆ ಕಲರ್ ಎಲ್ಲ ಹಾಕೋಬೋದು ಸರ್. ಬಟ್ಟೆ ಇರುತ್ತಲ್ಲ, ಹಸಿ ಬಟ್ಟೆಯಿಂದ ಬರ್ಸ್ಕೊಂಡ್ರೆ ಈಸಿಯಾಗಿ ರಿಮೂವ್ ಆಗುತ್ತೆ. ಇದ್ರೊಳಗಡೆ ಮ್ಯಾಥ್ಸ್ ಇದೆ ನೋಡಿ ಸರ್, ಈ ಥರ 1 2 3 ನಂಬರ್ ಇದೆ ನೋಡಿ ಮೇಡಮ್. ಈ ಥರ ಮಕ್ಕಳೆಲ್ಲ ಈ ಥರ ಪ್ರಾಕ್ಟೀಸ್ ಮಾಡ್ಬೋದು. 1 ಅಲ್ಲ 2 ಅಲ್ಲ 1 ಲಕ್ಷ ಟೈಮ್ ಮಾಡ್ಬೋದು. ಲ್ಯಾಕ್ಸ್ ಆಫ್ ಟೈಮ್, ರೈಟ್ ಆ್ಯಂಡ್ ಟೈಮ್. ಹಸಿ ಬಟ್ಟೆಯಿಂದ ಬರ್ಸ್ಕೊಂಡ್ರೆ ಹೋಗುತ್ತೆ. ಬೇಡ ಶ್ರೀಯಾ ಈಗ ಹೋಗ್ಬೋದು 150. ಇದು 300 ಇದೆ, ನಿಮಗೆ ಆಫರ್ ಅಂತ 150 ಕೊಡ್ತಾರೆ. ಹೋಗ್ಬೋದು ಹೋಗೋಣ. ಒಂಜಿ ಬ್ಲ್ಯಾಂಕ್ ಇದೆ ಲೈನ್ಸ್ ಇದೆ ಒಂದು ಬ್ಲ್ಯಾಂಕ್ ಇದೆ, ಲೈನ್
ಟ್ರೈನ್ ಬರ್ತದೆ. ಬೈ ಬೈ ಬಲ್ ಬಲ್. ಸೀಟಿಗಾಗಿ ಹೋರಾಟ. ಒಂದು ಶ್ರೀ ಒಂದು ವೇಟ್ ಆಗಲು ಬಾಡ್. ಬೋಲೆ 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 ಬತ್ತಲ್ಲ ಸೀಟ್ ತಿಕ್ಕೊಂಡು ಅರ್ಜನಕ್ಕೆ ಅದು ಶ್ರೀಯಾ ಟಿಕೆಟ್ ಬರ್ತವ ಮಾಡ್ತಾರೆ ಬೇರೆ ಟಿಕೆಟ್ ಸೌಂಡ್ ಮಾತ್ರ ಒಟ್ರಾಸ್ ಉಂಟು ಬಡ ಬಡ ಬೈ ಮುಲ್ಪಾಡು ಸೂಪರ್ ವ್ಯೂಸ್ಲ मोबाइल में नहीं बोल रहा नहीं कड़े भेजना बोल मोबाइल बोल रहा हाँ मेट प्ले जो के गोपुना फैसिलिटी उंटु बट अडे फोन इल्ल दाला दिक्कंद टनल अल्ल पिंकी अभी अदे उंटदि अल्ल इत्त नम्म श्रीहन बब्बज्जी ಬರ್ತಾನಲ್ಲ ಅಲ್ಲ ಟನಲ್ ಟನಲ್ದೆಲ್ಲ ಇಲ್ಲ ಮೆಲ್ಲ ಮೆಲ್ಲ ಮೊನೆ ತಾಗು ಅಲ್ಲ ಟ್ರೈನ್ ಅಲ್ಪ ಅಪ್ಪ ಉಳ ಇಟ್ಟು ಗೊಬ್ಬರ ಅಪ್ಪ ಜುಯ್ಯಲ್ಲ ಅಲ್ಪ ಕಾಲ್ ಮಾಡ್ತೀನಿ ಟ್ರೈನ್ ಬರ್ತಾರೆ ಮೇಲೆ ಜಪ್ಪ ನಡೆಯಲಿ ಈ ಜಪ್ಪ ಚುನ್ ತುನ್ 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 ಜಪ್ನವೆ ಫುಲ್ ರನ್ನಿಂಗ್ ಟ್ರೈನ್ ಸ್ಟಾಪ್ ಆಂಡ್ ಜಪ್ಪಗ ಟ್ರೈನ್ ಭಾರಿ ದೂರ ಉಂಟೆ ಬಲ್ಲ ಮೆಲ್ಲ 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 ನೀನು ಕೈ ಕೋರ್ನಾಗ ಪತ್ತರ ಅದು ಜಾ ಮತ್ತೆ ಈ ಬೇಡ ಬೈ ಬಲ್ಲ ಇಂಚು ಬಲ್ಲ ಇಂಚು ಬಲ್ಲ ಇಂಚು ತಾಗಣೆ ಮೆಲ್ಲ ತಿರ್ತು ಒಂದು ಬರ ಓಡೆಗೆ ಅಡೆ ಪೋಯ್ ಟ್ರೈನ್ ಈ ಹಬ್ಬ ಅದೇವಾ ಅಂದ ಹಾಂ ಹಾಂ ಶ್ರೀಯಾ ಬಲಿಪಚ್ಚಿ చెప్పు ಅಪ್ಪು ಶ್ರೀಯಾಗಿ ಮೂಲ ಇತ್ತೆ ಗೊಂಪುಡಿಗೆ ಬಟ್ ಅಲ್ಪ ಗೊಬ್ಬನ ಸ್ಥಿತಿ ತೋಜಂದು ಒಟ್ರಾಸಿ ಉಂಟು ಜೋಕುಲು ಮಾತ ಮೊಲ್ತೊಂದಲ್ಲೇರು ಎಕ್ವಿಪ್ಮೆಂಟ್ಸ್ನ ದಾದ ಗೊತ್ತಕ ಇದಕ್ಕೆ ಆಪುಜ ಬೀರ ಅಲ್ಪ ಗೊಬ್ಬುಗ ಯಾನಲ್ಲ ಏನು ಒಟ್ಟಿಗೊಲ್ಲ ಯಾನಲ್ಲ ಹ್ಯಾಮೇಟ ಕೊಲ್ಲೆ ಕೊಲ್ಯಾರೆ ಬರ್ತೀಯಾ ಕುಲ್ಲನಾ ಮೇರ್ ಬಾರಿ ದಂಬು ಕಟ್ಟೊಂದಿಲ್ಲ ರೀ ಮೇಡ್ ಬರತ್ వాళ్ళు వెయిట్ బుడుడు లక్కుడి అలా పొడిగండి అలాగే చప్పలు తెప్పు చప్పలు పాడి ಅಪ್ಪು ಬೋ ಬಗ್ಗೆ ಇಲ್ಲ ಕಂಡಿಗೆ ಬೋ ಒಂಜಿ ಮಿತ್ತು ಮಲ್ತು ಬಿಡ ಗೋಪಾಲ್
ಆ ಕಾರ್ ಇಡೋದಿಲ್ಲ ಆ ಕಾರ್ ಇಡೋದಿಲ್ಲ ನನ್ನ ಬೋ ಇನ್ನ ಮೂಲ ಐಕ್ ಕೈ ಕೊಡ್ದು ಬೋ ಮಲ 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 ದಳ ಯಾರಲ್ಲ ಮಲ ಮಲ ದಾಳ ಬುಜಿ ವಾಯಲ್ಲಿ ಇಟ್ಕೊಲ್ಲ 15 ವರ್ಷ ಮಕ್ಕಳು ಇಟ್ಕೊಳ್ಳೋದು ಅಪ್ಪು ಮಾಲೇಶ್ ಬೋಲೆ ಕೊಲ್ಲಗ 2 ಜೊತ್ತನ ಬಂದ್ರೆ ಅಪ್ಪ ಕಾಟಾಕ್ ಮಾಡ್ಬೇಕ ಕದ್ರಿ ಪಾರ್ಕ್ದು ಪಿರಬ ಒಂದಿಲ್ಲ ಪಿರಬಂಡಿತ್ತ 66ಗೆ ನಮ್ಮ ಶ್ರೀಯನ ಏಪಲ ಬುಲಿ ಇಪ್ಪೆ ಸೊ 66 போய் ಅಮ್ಮ ಪಪ್ಪ ಮತ್ತು ಅಡಿಗೆ ಬರೋದಿಲ್ಲ ಸೊ 66 ಇರ್ತೀಗ ಈಗ ಬರ್ತೀರಿ ಅಮ್ಮ ಉದ್ಯಮಲ್ಲ ಬೈದೇರಿ ಮುಂತ ಮೆನು ಅಲ್ಲಿ ಮೀನು ಮೀನು ತಂದು ಪಂಡ ಕಟ್ ಮಾಡ್ಕೊಂಡು ಮುಟ್ಸಿ మేకప్ మన్పేరుని 3 గంటೆ తనుగు మేకప్ మన్పేరు 3 గంಟೆ ದೆಪ್ಪೆರ 2 ಗಂಟೆ ಚಿಲ್ಲರೆ ಭವ್ಯನ್ ಕೂತಾರಾ ಭವ್ಯನ್ ಕೂತಾರಾ ಸ್ಟೋ ಅಪ್ಪ only one straw ಇದನಿ ಸಲಾಡ್ ನೆಕ್ಸ್ಟ್ ಮೂಲು ಮಟನ್ ಮಂಚೋ ಸೂಪ್ ಸೊ ವೇಪಲ್ಲ ಫುಲ್ಲು ರಶ್ ಇಪ್ಪುಂಡು ಇಲ್ಲಿ ಜನ ಕಮ್ಮಿ ಇಲ್ಲ ನೆಕ್ಸ್ಟ್ ದ ಐಟಮ್ ಗೆಸ್ ಮಲ್ಪಲೆ ಮಸಾಲ ಪಿಜ್ಜಾ ಲಕ್ಕ ತೋಜುಂಡು ವೀಡಿಯೋ ಹಿಡ್ಕೊಂಡು ಸೊ ಮೊದಲು ಫುಲ್ ಇತ್ತು ರೆಸ್ಟೋರೆಂಟ್ ಹೋಗ್ತಾ ಬಟ್ ಮುಂತನಕ ಸರ್ವಿಸ್ ಆವಾಡು ಬೊಕ್ಕ ರೇಟ್ ಆವಾಡು ಎಲ್ಲ ತೊಂದರೆ ಇತ್ತು ಆಮೇಲೆ ನಮ್ಮ ರೆಸ್ಟೋರೆಂಟ್ ಮ್ಯಾನೇಜರ್ ಅಲ್ಲಿದೆ ಸಚಿನ್ ಅಣ್ಣೆ ಯಾವ ಬಣ್ಣ ಆರೆಂಜ್ ಗೊತ್ತಿದೆ ಕೈಲಿ ಪಾಡ್ನಾನೆ ನರ ಕಟ್ಟಪ್ನತೆ ಕೋರಿ ಅನ್ನ ಮಾಡಿ ಸೊ ತೋಲಿ ಪಾಪಡ್ ಚಿಕನ್ ಅದಿಟ್ಟು ಅಪ್ಪಲ್ ಉಂಡು ಮತ್ತು ಚಿಕನ್ ಉಂಡು ನಮ್ಮ ಮನುಷ್ಯನ್ನೇ ಫುಲ್ಲು ಬ್ಯುಸಿಲಿದ್ದೀನಿ ಅಪ್ಪಳದ ಮಿತ್ ಚಿಕನ್ ಇದು ಪಾಪಡ್ ಇದು ಚಿಕನ್ ಪಿಂಕಿನ ಬರ್ತ್ಡೇದ ಪಾರ್ಟಿ ಸ್ಪಾನ್ಸರ್ಡ್ ಬೈ ಅಮ್ಮ 16,000 ಕನ್ನಡಕ ಫುಲ್ ಫಾಸ್ಟ್ ಅಮ್ಮ ಅಮ್ಮ ಫಾಸ್ಟ್ 16,000 ಕನ್ನಡಕ ಮಾಡಿದ್ದೇವೆ ಪಪ್ಪ ಅದನ್ನ ಇನ್ನು ಬ್ರ್ಯಾಂಡ್ ಚೇಂಜ್ ಆಗ್ತದೆ ನಮ್ಮ ಟ್ರ್ಯಾಕದ ರಿಕ್ಷಾದ ಉದಯ ಅಮ್ಮ
ಪಾಪ್ಕಾರ್ನ್ ಚಿಕಂಡು ಪಾಪ್ಕಾರ್ನ್ ಆಯ್ತು ಪಾಪಾಡ್ ಚಿಕಂಡು ಪಾಪಾಡ್ ಪೊಡಿ ಆಗ್ತದೆ ಗೋಬಿ 65 ಮೋಲ್ವರ್ತಿ ಮಾತ್ರ ತುಂಬ ಐಸ್ ಕ್ರೀಮ್ ತಿನ್ನೋದು ನಾನು ಎಂಚಡಪ್ಪ ಗೋಬಿ ಗೊತ್ತಿಚ್ಚಿ ಎಂಚ ಸೊ ಐಸ್ ಕ್ರೀಮ್ ಬೈದಂಡು ಮನುಷ್ಯನ್ನೇ ವೆರೈಟಿದ ಪತಂ ಬೈದೇರಿ ಏರೆಗೆ ಹೋಗ್ಬೋದು ದೆಪ್ಪಲಿ ಫೈನಲ್ ಹಾಂ ಸೊ ಮೂಲಿದ್ದ ವರ್ಷ ಸ್ಟಾರ್ಟ್ ಆದನು ಕೊಟ್ಟಾಡು ಲೈಟಡೆ ಹೇಗಲೇ ನಾನು ಚಾರ್ಲಿ ಬಾಬಾ ಪಿದ್ದೇವಿರಲಿ ಬೈದಿಲ್ಲ ಬೈಕ್ ಇಡೀನಿ ನಾನು ಜಾಸ್ತಿ ಬರೋದು ವರ್ಷ ಸೊ ಅಮ್ಮನ ಲೆಕ್ಕದ ಪಾರ್ಟಿ ಇತ್ತಂಡು ಪಾರ್ಟಿ ಮಾತಾಂಡು ನಾನೈತೆ ಇಲ್ಲಾಗ ಬಿದ್ದೊಂದಲ್ಲ ಲೈಟೆಡ್ ಬರ್ಸಲ ಬೈದಂಡು ಒಳ್ಳಿನ ಹೆವಿ ಕ್ರೌಡ್ ಇತ್ತು ನಾನೆಲ್ಲ ಸಚಿವಣ್ಣೆ ಬೊಕ್ಕ ಮನುಷ್ಯಣ್ಣೆ ಮಾತ ಫುಲ್ ಎಂತೆಲ್ಲ ಮೇಂಟೈನ್ ಮಾಡ್ತಿದ್ದೆ ಬಟ್ ಒಂಜಿ ಎ ಸಿ ರೂಮ್ ಫುಲ್ ಬುಕ್ ಆದಿತ್ತು ಅಂಡ್ ಲೈನ್ ಆತ ಮೇಂಟೈನ್ ಮಾಡ್ತಿದ್ದಾರೆ ಭಾರಿ ಅಡ್ಡೆ ಸರ್ವಿಸ್ ಮಾತ್ರ ಸೊ ಇನ್ನಿತ ವಿಡಿಯೋ ಇಡೆಗೆ ಏನು ಮಾಡ್ತಿದ್ದಿಲ್ಲ ನೆಕ್ಸ್ಟ್ ಬ್ಲಾಗ್ ಕಾಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ಸಿಯಾ